ವಿಜಯರಾಜ್ ಇವರು ಕೂಡ ಆಗಮಿಸಿದ್ದಾರೆ. ಹಾಗೆಯೇ ಹಲವಾರು ಗಣ್ಯರು ಇನ್ನು ಎಲ್ಲ ತಂಡದವರು ಸ್ವಲ್ಪ ಗ್ಯಾಪ್ ಬಿಟ್ಟು ನಿಲ್ಲಿ. ಎಲ್ಲ ಕಾಂತಪ್ಪ ಕನಕಮಗೇರು, ಆನಂದ ಕನಕಮಗೇರು, ವೀರೇಶ್ ತಟ್ಟಗೆ, ವಿಜಯ್ ಉದಯ ಕನಕಮಗೇರು, ಸುರೇಶ್ ಕೆಪಿ ದಯಮಲ್ತದೆ ಆಜಿ ಆನರ್ ನಕಲ್ ಬೈದೇರ ಒಂದಾಳೆ ಮೂಜಿ ನಾಲ್ ಒಂಜಿ ಬಾಬಣ್ಣಲ್ಲಿ. ಸರಿ, ಈ ಕಾರ್ಯಕ್ರಮ YPL ಪ್ರೀಮಿಯರ್ ಲೀಗ್ ಸೀಸನ್ 2 ಈ ಕಾರ್ಯಕ್ರಮ ಬಹಳ ಅದ್ದೂರಿ ಈ ಒಂಜಿ ಪ್ರಾರಂಭನು ಮಲ್ದೆ ರಟ್ನೆ ಆವೃತ್ತಿ ಇದು ಪ್ರಾರಂಭ. ನಮ್ಮ ಈ ಒಂಜಿ ಎಲ್ಲಿ ಅಲ್ಲ ಮಲ್ಲ ಮನಸ್ಸು ಈ ಒಂಜಿ ಸ್ಟೇಜಿನ ಮಲ್ದೆ ಆ ಸ್ಟೇಜಿಗೆ ಮೋಹನ್ ದಾಸ್ ಪ್ರಿನ್ಸಿಪಾಲ್ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬೇರೆ ಬರ್ತದೆ ಆಸನ ಸ್ವೀಕಾರ ಬರ್ತದೆ. ಆಸನ ಸ್ವೀಕಾರ ಮಲ್ಪಡು ಅವೇಲೆ ಕೊನೆ ನಮ್ಮ 6 ಜನ ಓನರ್ಸ್ ಬೇಕೆಲ್ಲ ಬರಡು. ಬಾಬು ಶಾಸ್ತ್ರ ಕಿನ್ಯ ಮೇರ್ ಬರ್ತದೆ, KP ಮೇರ್ಲ ಬರ್ತದೆ ಆಸನ ಸ್ವೀಕಾರ ಮಾಡ್ಬೋದು. ಬಂದರು ಶೇಷಂದ ಸಬ್ ಇನ್ಸ್ಪೆಕ್ಟರ್ ಐನಂಚಿನ ವಿಜಯರಾಜ್ ಮೇರೆಡೆ ಸ್ವಾಗತ ಮಾಡ್ಕೊಳ್ಳಿ. 5 ಪಕ್ಕ ಕಾಂತಪ್ಪ ವಿಷಾಣ ತಂದೆ ಬಲೆ ತಮ್ಮಲ್ಲಿ ತಂದುಲ್ಲ. 5 ಪಕ್ಕ ಮೇರೆಲ್ಲ ಸಾಲ್ವ್ ಪಾರ್ದು ಸ್ವಾಗತ ಮಾಡ್ಬೋದು. ಉದಯ ಕನಕಂಗೆ ಮೇರೆಲ್ಲ ಸಾಲ್ವ್ ಪಾರ್ದು ಸ್ವಾಗತ ಮಲ್ಪಡು. ಅವೆಲ್ಲ ಕೊನೆ ವಿಶ್ವನಾಥ್ ಮಿತ್ತಡ ಮೇರೆಲ್ಲ ಸಾಲ್ವ್ ಪಾರ್ದು ಸ್ವಾಗತ ಮಲ್ಪಡು. ವಿಶ್ವನಾಥ್ ಸತೀಶ್ ಪೂಜಾರಿ ಮೇರೆಲ್ಲ ಸಾಲ್ವ್ ಪಾರ್ದು ಸ್ವಾಗತ ಮಲ್ಪಡು. ಇತ್ತೆ ಕಾರ್ಯಕ್ರಮ ಅಭಿನಂದನೆ ಕಾರ್ಯಕ್ರಮನು ಒಂಜಿ ತುರುಕಾತು ನಮ್ಮ ಬೈದನಂಚಿನ ಅತಿಥಿ ಗಣ್ಯರಿದ್ದ ಜನನು ನಮ್ಮ ಒಂಜಿ ಎಲ್ಲಿಯ ಗೌರವದ ಮಾನದಿಗೆ ಮಲ್ಪೋಡು ಬಂದದ್ದು ನಮ್ಮ YPL ತಂಡದ ಪ್ರಮುಖರ ಏನೊಂದಲ್ಲ ನಮ್ಮ ವಿಜಯ್ ಸರ್ ಬರ್ತದೆ ಮುಲ್ಪ ಆಸೀನ್ ರಾವ್ ಐತೊಟ್ಟಿಗೆ ನಮ್ಮ ಮೋಹನ್ ದಾಸ್ ಸರ್ ಮೇರ್ಲಾ ಆಸೀನ್ ರಾವ್ ಮೋಹನ್ ದಾಸ್ ಸರ್ಗೆ ಬಾಬಣ್ಣೆ ಈ ಒಂಜಿ ಗೌರವವನ್ನು ಮಲ್ಪೋಡು ಬಂದಕ್ಕೆ ಏನೊಂದಿಲ್ಲ. ಅದನ್ನು ವಿಜಯ್ ಸರ್ಗೆ ಎಲ್ಲ ನಮ್ಮ ಅಧ್ಯಕ್ಷ ವಿಶ್ವನಾಥ್ ಸರ್ ಬೇರೆ ಅರೇನೆ ಸ್ವಾಗತ ಮಾಡ್ಬೋದು. ಸಾಲು ಬಾರ್ದು ಫಲ ಪುಷ್ಪ ಕೊಡೋದು. ಬಾರಿ ಜೋರುಡೋರ ಅಟ್ಲಿಗೆ ಕೈ ಚಪ್ಪಾಳೆ ರಡ್ಡಿಗೆಲ್ಲ ಸಾಧನೆ ಮಲ್ಕಿನಕ್ಕಲು ಮಸ್ತ್ ಅಕ್ಕಳ ಆ ಸಾಧನೆಯನ್ನು ಪಣಿಯರೆಚ್ಚಲು ಆಗ ಸಮಯದ ಅವಕಾಶ ಕಡಿಮೆದಾಗಿ ಐನತ್ತು ಬೆಳೆಬೇಕು ಈ ಕಾರ್ಯಕ್ರಮ ಮಾಡ್ಕೊಳ್ಳಲ್ಲ. ಧನ್ಯವಾದಗಳು. ಒಂಜಿ ರಡ್ಡೆ ಪಾತ್ರ ಜವನೇರಿನ ಉದ್ದೇಶಿಸಿದು. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿಗೆ 2ನೇ ಬಾರಿ ಬರ್ತಿದ್ದೇನೆ. ನನ್ನ ಪರಿಸರ 6 ವರ್ಷದಿಂದ ನಮಗೆ ಗುರುತು ಪರಿಚಯ ಇದೆ. ಒಳ್ಳೆ ಏರಿಯಾ, ಒಳ್ಳೆ ಜನರಿದ್ದಾರೆ, ಒಳ್ಳೆ ಯಾವುದೇ ಒಂದು ಗಲಾಟೆ ಗಜ್ಜೆ ಇಲ್ಲದೆ, ಒಳ್ಳೆ ಕೋಮು ಗಲಾಟೆ ಇಲ್ಲದೆ ಚೆನ್ನಾಗಿದ್ದಾರೆ. ಒಂದು ವಿಶೇಷ ಏನಂದರೆ ನಮ್ಮ ಇಲಾಖೆ ವತಿಯಿಂದ ನಿಮಗೆ ಒಂದು ತಿಳಿಸೋದೇನೆಂದರೆ, ಇಂದಿನ ಯುವಕರು ದಾರಿ ತಪ್ಪಿ ಹೋಗುವುದು ಭಾರಿ ಸುಲಭವಾಗಿದೆ. ಅಂದರೆ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಅವರ ಕೆಟ್ಟ ಅನುಭವವನ್ನು, ಕೆಟ್ಟ ಚಾಲಿಯನ್ನು ಬಿಡಬಹುದು. ಇದು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಇಲ್ಲಿ ಒಂದು. ನಾನು ಯಾವುದೇ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಿರಬೇಕು, ಇಲ್ಲದೆ ಅದರಲ್ಲಿ ನಾವು ತೊಡಗಿಸಿರಬೇಕು. ಆದರೆ ಮಾತ್ರ ನಮ್ಮ ಒಂದು ಯೌವನ, ಒಂದು ಯುವಕ ಯುವತಿಯ ನಮ್ಮ ಜೀವನವನ್ನು ಸರಿಯಾಗಿ ನಾವು ತಗೊಂಡು ಹೋಗ್ಬೋದು. ಈಗ ನೋಡ್ಬೋದು ನೀವು, ಈಗ ಈ ಮದ್ಯಪಾನ ಇರಲಿ, ಸ್ಮೋಕಿಂಗ್ ಇರಲಿ, ಅಥವಾ ಈ ಮೊಬೈಲಲ್ಲಿ ಯಾವ ಕೆಟ್ಟ ವಿಷಯಗಳನ್ನ ನೋಡೋದು, ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕಿದ್ರೆ ಒಂದು ಕ್ರೀಡೆಯಲ್ಲಿ ನಾವು ತೊಡಗಿಸ್ಬೇಕು ನಾವು. ಆದರೆ ಮಾತ್ರ ನಮ್ಮ ಜೀವನವನ್ನು ನಾವು ಸಾರ್ಥಕವಾಗಿ ಮುಗಿಸಲಿಕ್ಕೆ ಸಾಧ್ಯ ಉಂಟು.
ಅದೇ ರೀತಿ ಈ ದಿನ ಈ ಕ್ರಿಕೆಟ್ ಪಂದ್ಯಾಟವು ಚೆನ್ನಾಗಿ ನಡೆಯಲಿ, ಯಾವುದೇ ಅಡೆತಡೆ ಬಾರದೆ ಸುಸೂತ್ರವಾಗಿ ಹೋಗಲಿ ಅಂತೇಳಿ ನಾನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬಾರಿ ಪೊರ್ಲುದಾರಂಟು ಪಾತ್ರ ಪಂಡೇರಿ ಕ್ರೀಡೆ ಉಪ್ಪುಣಿ ನಮ್ಮ ಸಾಧಿನ ಸುಗಮವಾದ ನಡಪಾಯರೆ, ನಮ್ಮ ಜೀವನ ಪೊರ್ಲುಡು ನಡಪೆರೆ, ನಮಕ್ ಒವ್ವೇ ಒಂಜಿ ದುಶ್ಚಟ ಉಪ್ಪಂದೆ ಅವು ಆಯರ ಬಲ್ಲಿಂದಾಂಡ ನಮ್ಮ ಕ್ರೀಡೆಡು ಮಾತ ಚಟುವಟಿಕೆಡು ಭಾಗವಹಿಸಿದ ಅವು ಮಾತ ದೂರ ಆಪಣೊಂದು ಎಡ್ಡೆ ಒಂಜಿ ಸಲಹೆಯನ್ನು ಕೊರಿಯರಿ ವಿಜಯರಾಜ್ ಬಂದಲ್ಟಾನ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಮೇರೆಗೆ ಧನ್ಯವಾದಗಳು. ಈತೆ ನಮ್ಮ ಪ್ರಾಂಶುಪಾಲರು ಮೇರೆ मेरे पात्र मस्त आंड मूल पात्र नमक बारी आर परिसर बारी आत्मीय मातारे अनुभव उंडु अंचे ಅದು ಆಗ್ಲ 2 ಪಾತ್ರ ಪಟ್ಟದ ವಿನಂತಿ. ಯುವ ಪ್ರತಿಭೆಗಳಿಗೆ ಪ್ರಥಮವಾಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಈ YPL ಅಂದರೆ ಯುವ ಶಕ್ತಿ ಪ್ರೀಮಿಯರ್ ಲೀಗ್ ಈ ಕ್ರಿಕೆಟ್ ಪಂದ್ಯಾಟ ನಿಜವಾಗಿ ನೋಡುವಾಗ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ಜರ್ಸಿಯನ್ನು ಹಾಕಿ ಒಂದು ತಾವು ಸಂಘಟನೆ, ಏಕೆಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಮಾತಿದೆ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಶಕ್ತಿವಂತರಾಗಿರಿ ಎಂಬುದಾಗಿ. ನಿಜವಾಗಿ ಅದು ಅತಿ ಮುಖ್ಯ. ಯಾಕೆಂದರೆ ನಮ್ಮಲ್ಲಿ ಒಂದು ಐಕ್ಯಮತ ಬರಬೇಕು. ಐಕ್ಯಮತ ಬರಬೇಕಾದ್ರೆ ಇಂಥ ಒಂದು ಕ್ರೀಡಾಕೂಟವನ್ನು ನಾವು ಸಂಘಟಿಸಬೇಕಾಗ್ತದೆ. ಆ ರೀತಿ ಐಕ್ಯಮತದಿಂದ ನಾವೆಲ್ಲರೂ ನಮ್ಮ ಆಚಾರ ವಿಚಾರವನ್ನು ಮುನ್ನಡೆಸಿಕೊಂಡು ಹೋದಾಗ ಖಂಡಿತ ಬಲಿಷ್ಠವಾದಂತಹ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನರೇಂದ್ರ ಮೋದಿಯವರ ಕನಸು ಏನಿದೆ, ಆ ಕನಸು ನನಸಾಗಬೇಕಾದ್ರೆ ನಾವೆಲ್ಲರೂ ಆಚಾರ ವಿಚಾರವಂತರಾಗಿ ಈ ಸದೃಢ ಭಾರತದ ಪ್ರಜೆಗಳಾಗಿ ಇದನ್ನು ಮುನ್ನಡೆಸುವಂತ ಜಗತ್ತಿನಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಬೇಕೆನ್ನುವುದು ನಮ್ಮೆಲ್ಲರ ಆಸೆ, ನನಸು ಆಗಬೇಕು. ಅದಾಗಬೇಕಾದ್ರೆ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು, ಶಕ್ತಿವಂತರಾಗಬೇಕು, ನಮ್ಮಲ್ಲಿ ಐಕ್ಯಮತ ಮೂಡಬೇಕೆಂಬುದಾಗಿ ಆಶಿಸುತ್ತಾ ಈ YPL ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಿ ಮುನ್ನಡೆಯಲಿ. ಮಾತೆ ದುರ್ಗಾ ಪರಮೇಶ್ವರಿ ತಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಈ ಪಂದ್ಯಾಟ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಇಲ್ಲದೆ ಯಶಸ್ವಿಯಾಗಿ ಮುನ್ನಡೆಯಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇಶ ಗಟ್ಟಿ ಆವಡುಂದಾಂಡ ನಮ್ಮ ಜವಣ್ಯರು ಮಾತ್ರ ಒಗ್ಗಟ್ಟು ಆವಡುಂದು ಪಂಪು ನಾವು ಒಂಜಿ ಅರ್ನ ಬಾಯ್ದ ಪಾತೆರನ್ನು ಪಂಡ ಇಂದು ನಿಜವಾಯಿನ ವಿಷಯ. ತೊಕ್ಕೊಟ್ಟುಡ್ಲ ಒಂಜಿ ತೊಕ್ಕೊಟ್ಟುಡು ಪ್ರೀಮಿಯರ್ ಲೀಗ್ ಆವೊಂದಿತ್ತು ಅವಳು ಒಂಜಿ ಆಜಿ ಕ್ಲಬ್ ಬೇತೆ ಬೇತೆ ಕ್ಲಬ್ವೇ ಬಾತ ತಾಂಡುನಿ ಆತಂದಾಂಡ ಮಸೆಪುನಿ ಇಂಚಿನ ಮಾತ ಇತ್ತಿಂಡು ಈ ಮೂಜಿ ಸೀಸನ್ ಇಂಚಿನ ಒಂಜಿ ಮ್ಯಾಚ್ ಆಂಡಲ್ಪ ಮಾತ ಕ್ಲಬ್ ದಕ್ಲಿತ್ತೆ ಒಟ್ಟಿಗೆನೆ ಬಂದುಳ್ಳೇರು, ಒಟ್ಟಿಗೆನೆ ಮಾತ ಉಳ್ಳೇರು ಅಂಚಾದು ಒಂಜಿ ಎಡ್ಡೆ ಒಂಜಿ ಕ್ರಿಕೆಟ್ ಪಂದ್ಯಾಟ ಅಂದು ಪಂಡ ತಪ್ಪವಂದು ಧನ್ಯವಾದಗಳು ಮೋಹನ್ ಸಾರಿಗೆ. ಇತ್ತ ಕ್ರೀಡಾಂಗಣದ ಉದ್ಘಾಟನೆ ನಮ್ಮ ಪ್ಲೇಯರ್ಸ್ ನಕಲ್ ಮಾತ ಬೌಂಡ್ರಿ ಲೈನ್ ಅಪ್ ಮಾಡ್ಕೊಳ್ಳಿ. ಬೌಂಡ್ರಿ ಲೈನ್ ಸರ್ ಪಕ್ಕ ಮೋಹನ್ ಸರ್ ಐತೊಟ್ಟಿಗೆ ಬಾಬು ಕಿನ್ಯ ಅಂಚೆನೆ ಮಾತ ಓನರ್ ನಕ್ಲೆ ಐತೊಟ್ಟಿಗೆ ಒಳ್ಳೇರಿ. ಇತ್ತ ರಿಬ್ಬನ್ ಕಟ್ ಮಾಡ್ಪುಣದ ಮೂಲಕ ಕ್ರೀಡಾಂಗಣದ ಉದ್ಘಾಟನೆ ಹಾಕೊಂಡು 5 ಪಕ್ಕ ಸೂರ್ಯ ನಮಸ್ಕಾರ ಮಲ್ತದೆ ಪಾರಾಯಣ ಹಾಕುನ ಮೂಲಕ ಈ ಒಂದು ಕ್ರೀಡಾಂಗಣದ ಉದ್ಘಾಟನೆ ನೆರವೇರಿತು. 5 ಪಕ್ಕ ವಿಜಯರಾಜ್ ಸರ್ ಬ್ಯಾಟ್ ಪತ್ತುವೇರಿ, ಮೋಹನ್ ಸರ್ ಬಾಲ್ ಮಾಡುವೇರಿ. ಜೋರಾದ ಕೈ ಚಪ್ಪಾಳೆದೊಟ್ಟಿಗೆ ಕ್ರೀಡಾಂಗಣದ ಉದ್ಘಾಟನೆ ಒಂದುಂಟು ಆಯ್ತಾ. ಒಟ್ಟಿಗೆ ಸೂರ್ಯ ನಮಸ್ಕಾರ ಮಲ್ತದೆ ಈ ಒಂಜಿ ತಾರಾಯಣ ಹಾಕುವ ಮೂಲಕ ಕ್ರೀಡಾಂಗಣದ ಉದ್ಘಾಟನೆ ಹಾಕುದು. ದೇವರ ಪ್ರಾರ್ಥನೆ ನಮ್ಮ ಈತೆ ಈ ಒಂಜಿ ಪಂದ್ಯಾಟ ಪೊರಡು ನಡಪಡಿ ಎಡ್ಡೆಡು ನಡಪಡಿ ಏರೆಗಳ ಕಾಯ ಒಂದೆ ಒವ್ವೆ ಒಂಜಿ ತಂಡ ಚಕ್ರ ರಾವಂದೆ ಎಡ್ಡೆ ರೀತಿಗೆ ಈ ಒಂಜಿ ಕ್ರಿಕೆಟ್ ಪಂದ್ಯಾಟ YPL ಪ್ರೀಮಿಯರ್ ಲೀಗ್ ಸೀಸನ್ 2 ನಡಪಡಿ ಪಂಡದೆ ದೇವರ ಪ್ರಾರ್ಥನೆ ಮತ್ತೊಂದು ಬಾಬು ಶಾಸಕಿನ್ಯ ತಾರಾಯ ಹಾಕುವ ಮೂಲಕ ಜೋರಾದ ಕೈ ಚಪ್ಪಾಳದೊಟ್ಟಿಗೆ ಭಾರಿ ಪೊರುದ ಇಂಥ ವಿಜಯರಾಜ್ ಸಾರಿ ಬ್ಯಾಟ್ ಪತ್ತುವೇರಿ, ಮೋಹನ್ ಸಾರ್ ಬಾಲ್ ಪಾಡುವೆ.
ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅದ್ಭುತವಾದ ಬಾಲಿಂಗ್ ಪ್ರದರ್ಶನ. ಅಷ್ಟೇ ಅದ್ಭುತವಾದ ಹೊಡೆತ. ಫಸ್ಟ್ ಮ್ಯಾಚ್ ಏರಿಗೆ ನಮ್ಮ ಧನ್ಯವಾದ ಕೊಡೋದಿಲ್ಲ. ಅಂಚೆನೆ ನಮ್ಮೊಟ್ಟಿಗೆ ಉಪ್ಪುನಂಚಿನ ಇದೇ ಮಾತಾ ಖುಷಿ ವಿಷಯ ಇಂಚಿನ ಬಂಡ ಪರಬೇರೆಲ್ಲ ಇಲ್ಲಲ್ಲಿ ಜಪ್ಪೇರ ಬಿಟ್ಟು ಪೂಜೆ ಜವಣೆ ದಾಯ ಬಂದಾಡ ಅಕಲಿನ ಮಾತಾ ವಾರ್ನರ್ ಮಾಡ್ತದೆ. ಅಕಲ್ಲ ಒಂಚೂರು ಓಡಾಟ ಉಪ್ಪೋಡು ಅಕಲ್ಲ ಜವಣೇರಿನ ಒಂದೇ ಗಮನವನ್ನು ದೀವನವರು ಒಂದು ಬಂಡದೆ ಮಾತಾ ಪರಬೇರೆ ಎಲ್ಲ ಇನಿ ವಾರ್ನರ್ ಮಾಡ್ತದೆ. ಭಾರಿ ಒಂದು ಖುಷಿತ ವಿಷಯ ಇಂಚಿನ ವಿಷಯ ಬೇತವಲ್ಲ ಅಂತ ಕೂತಿಜಿ ಮಾತಾ ತಿಕ್ಕ ಜವಣೇರು ವಾರ್ನರ್ ಮೂಲ ಪರಬೇರ್ಲ ವಾರ್ನರ್ ಆದುಳ್ಳೆ ಇಂದು ನಿಜವಾದ ನಿಖಲೆ ಜೋರಾದ ಕೈ ಚಪ್ಪಲೆ ಇಂದು ಭಾರಿ ಖುಷಿತ ವಿಷಯ. ಮಾತಾಡಿಲ್ಲ ಧನ್ಯವಾದ. ಮತ್ತೆ ಟ್ರಾಫಿ ಈದ್ ಮೇರ್ನ ಒಟ್ಟಿಗೆ ಈದ್ ಮೇರ್ನತ್ತ ಯಾವ ನಿಖಲ ಒಳ್ಳೆಣ್ಣ Jersey, Hari jersey. On the cross, choice, field first. Yes. ಆಟ ಪ್ರಾರಂಭ. ಯಶವಂತ ಊಟವೊಂದಿಗೆ ಸಿಂಗಲ್ ಡಿಕ್ಲೇರ್ ಒಂದಿಗೆ ಒಂದು ಓಟದ ಸೇರ್ಪಡೆಯಿಂದ YPL ಉತ್ತಮವಾದ ಡಾಟಿಂಗ್ ಡೆಲಿವರಿ ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ. ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಚೆಂಡು ದಾಂಡುಗಳ ಸಂಪರ್ಕ ಯಾವುದೇ ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಉತ್ತಮವಾದ ಎಸೆತ ಮತ್ತೆ ಡಾಟ್ ಬಾಲ್ ಎಂಟ್ರಿ ಆಗ್ತಾ ಇದೆ. ಪಂದ್ಯ ಕೊಟ್ಟ 5 ಓವರ್ಗೆ ಸೀಮಿತವಾಗಿರುತ್ತದೆ. ಒಂದು ಎಸೆತಗಾರಕ್ಕೆ 2 ಓವರ್ ಮಾತ್ರ ನೀಡಲಿಕ್ಕೆ ಅವಕಾಶ. ಇಲ್ಲಿ ಸ್ಟಂಪ್ ಆಗುವ ಮೂಲಕ ಪ್ರಥಮ ಉದ್ದರಿ ನಷ್ಟವಾಗ್ತಾ ಇದೆ. ಬೂಟ ರಕ್ಷಕ ವಿಭಾಗದಲ್ಲಿ ಸುಂದರ ಶೈಲಿಯಲ್ಲಿ ಪ್ರಥಮ ಉದ್ದರಿಯನ್ನ ಬಿಟ್ಕೊಡ್ತಾ ಇದ್ದಾರೆ. ಉತ್ತಮವಾದ ಚೆಂಡು ಸೀದಾ ಕಡೆಯಲ್ಲಿ ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಥಮ ಓವರಿನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಉತ್ತಮವಾದ ಹೊಡೆಯುತ್ತ ಉತ್ತಮವಾದ ಎಸೆತ ತೀರ್ಪುಗಾರರಿಂದ ಅಡ್ಡ ನಿಶಾನ ಬರ್ತಾ ಇದೆ. ಒಟ್ಟಿ ಓಟದ ಸೇರ್ಪಡೆ ತರದ ಒಟ್ಟು ಮೊತ್ತ 21. ಅದ್ಭುತವಾದಂತ ಪಂದ್ಯ ಕೂಟ ಇದು. ಉತ್ತಮವಾದ ಎಸೆತ ನೆಲದಚ್ಚಿ ಬಂದಂತ ಚೆಂಡು ತಾಂಡುಗಳು ಮಾಡ್ತಾ ಇದ್ದಾರೆ. ಮತ್ತೆ ಹೊಡೆತಕ್ಕೆ ಪ್ರಯತ್ನ ನೀಡಿದ್ರು. ಚೆಂಡು ತಾಂಡುಗಳ ಸಂಪ್ರಾಯ ಇಲ್ಲಿ ಮತ್ತೆ ಉತ್ತಮವಾದ ಎಸೆತ. ಅಷ್ಟೇ ಉತ್ತಮವಾದ ಸಿಂಗಲ್ ಡಿಕ್ಲೇರ್ ಒಂದಿಗೆ ದ್ವಿತೀಯ ಓವರಿನ ಉತ್ತಮವಾದ ಎಸೆತ ಸಿಂಗಲ್ ಡಿಕ್ಲೇರ್ ಮೂಲಕ 5 ಓವರ್ಗೆ ಸೀಮಿತವಾಗಿರುತ್ತದೆ. ಮತ್ತೆ ತೀರ್ಪುಗಾರರಿಂದ ಅಡ್ಡ ನಿಶಾನ ಬರ್ತಾ ಇದೆ. ತೀರ್ಪುಗಾರರಿಂದ ಅಡ್ಡ ನಿಶಾನದೊಂದಿಗೆ ಮತ್ತೊಂದು ತಂಡದ ಖಾತೆ ಕೂಡ ಮತ್ತೆ ಸಿಂಗಲ್ ಡಿಕ್ಲೇರ್. ಒಟ್ಟಿ ಪಡೆಯುವಲ್ಲಿ ಭಾಗದಲ್ಲಿ ಯಾದವ್ ಖಂಡಿತವಾಗಲು ಉತ್ತಮವಾದ ಎಸೆತ. ಮತ್ತೆ ಹೊಡೆತಕ್ಕೆ ಪ್ರಯತ್ನ ನೀಡಿದ್ರು. ಯಾದವ್ ಇಸ್ ಬೌಲರ್. ನಿತಿನ್ ಯಾದವ್ ಟು ನಿತಿನ್ 13ಕ್ಕೆ ಚೆಲುವಾಗ್ತಾ ಇದೆ. ಬಲವಾದ ಹೊಡೆತಕ್ಕೆ ಪ್ರಯತ್ನ. ಎಸೆತಗಾರವಾಗಲು ವಿಜಯ್ ಮಾತ್ರಿಗೆ ಎಸೆತಗಾರ. ಫುಲ್ಟಾಸ್ ಎಸೆತಕ್ಕೆ ಚೆಂಡು ಸಿಂಗಲ್ ಡಿಕ್ಲೇರ್ ಮೂಲಕ ಒಟ್ಟಿ ಓಟದ ಸೇರ್ಪಡೆ. ದ್ವಿತೀಯ ಬಾರಿ ತೀರ್ಪುಗಾರರಿಂದ ಅಡ್ಡ ನಿಶಾನೆಗಳು ಬರ್ತಾ ಇದೆ. ಉತ್ತಮವಾದ ಎಸೆತಕ್ಕೆ ಪ್ರಯತ್ನ. ಆದರೆ ಚೆಂಡು ದಾಂಡುಗಳ ಸಂಪರ್ಕ ಚುಕ್ಕಿ ಆಗ್ತಾ ಇದೆ. ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಉತ್ತಮವಾದ ಎಸೆತ. ಇದು ಸಿಕ್ಸರ್ ಬರ್ತಾ ಇದೆ. ಅದ್ಭುತ ಸೇವೆ ತಂಡನ ಮಾಡ್ತಾ ಇದೆ. ಮತ್ತೆ ಕಂಬ್ಯಾಕ್ ಮಾಡ್ತಾ ಇದೆ. ಎಸೆತಗಾರ ಚುಕ್ಕಿ ಎಸೆತವಾಗಿ ಮಾರ್ಪಡ. ಉತ್ತಮವಾದ ಎಸೆತವನ್ನು ನಿಭಾಯಿಸ್ತಾ ಇದ್ದಾರೆ. ಖಂಡಿತ
ಮತ್ತೆ ಫುಲ್ಟಾಸ್ ಚೆಂಡು, ಆದರೆ ಸಿಂಗಲ್ ಡಿಕ್ಲೇರ್ ಮೂಲಕ ತಂಡದ ಒಟ್ಟು ಮೊತ್ತ 26. Last 2 more to go in this first innings. End of the innings to last 2 more to go. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 26. ಉತ್ತಮವಾದ ಹೊಡೆತ, ಚೆಂಡು ಸೀದ ಲಾಂಗ್ ಕಡೆಯಲ್ಲಿ ತೇಲಾಡ್ತಾ ಇದೆ. ಅವರಿ ಓಟವನ್ನು ಪೂರೈಸಿದ್ರು, ತೀರ್ಪುಗಾರರಿಂದ ಯಾವುದೇ ಸೂಚನೆಗಳು ಬರುವುದಿಲ್ಲ. ಇದೆ ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಚೆಂಡುಗಳು ಬಾಕಿ ಇರುತ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಲಾಸ್ಟ್ ಬಾಲ್. 29 ಓಟದ ಅವಶ್ಯಕತೆ. ಪ್ರಥಮ ಇನ್ನಿಂಗ್ಸ್ 30 ಚೆಂಡುಗಳ ಮಧ್ಯೆ ಹೊಡೆದಂತ ಸ್ಕೋರ್ 28. ಅದಕ್ಕೆ ಉತ್ತರವಾಗಿ 29 ಓಟದ ಅವಶ್ಯಕತೆ ಕಂಡು ಬರ್ತಾ ಇದೆ. 29 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. ಈ ಒಂದು ಮೈದಾನದ ಮಿಂಡುವಂತ ಪ್ರಶಸ್ತಿಗಳು ಯಾರು ಬಾಚಿಕೊಳ್ತಾರಂತ ಕಾದೋಡನ. ಕೆಲವೇ ಕಾದು ನೋಡೋಣ ಯಾವ ತಂಡವು ಶನತ್ರವರು ಬಂದಿದ್ದಾರೆ. ಕಾದು ನೋಡೋಣ ಶನತ್ರವರು ನಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡ್ತಾರಂತ ಕಾದು ನೋಡ್ಬೇಕಾಗ್ತಾ ಇದೆ. ಸ್ಟ್ರೈಕ್ ಆಡೋ ಭಾಗದಲ್ಲಿ ಸುಬ್ರತ್, ಸ್ಟ್ರೈಕ್ ಆಡೋ ಭಾಗದಲ್ಲಿ ಶ್ರೀದುರ್ಗ ಆನ್ ದಿ ಕ್ರಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಅದೃಶ್ಯದ ನಾಣ್ಯ ಚಿನ್ನಿಗೆ ಗೆದ್ದುಕೊಂಡ ತಂಡ ಶ್ರೀದುರ್ಗ. ಉತ್ತಮವಾದ ಎಸೆತ. ಉತ್ತಮವಾದ ಎಸೆತ. ನೆಲಕಚ್ಚಿ ಬಂದಂತ ಹೊಡೆತಕ್ಕೆ ಪ್ರಯತ್ನ ಇಟ್ಟಿದ್ರು, ಆದರೆ ಚೆಂಡು ದಾಂಡುಗಳ ಸಂಪರ್ಕ ಚೀರುಗೋಡ. ಖಂಡಿತವಾಗಲು ಅದ್ಭುತವಾದ ಎಸೆತವನ್ನು ನಿಭಾಯಿಸ್ತಾ ಇದ್ದಾರೆ. YPL ಅರ್ಪಿಸುವಂತ 2020 ಲಾಸ್ಟ್ ಬಾಲ್. ಉತ್ತಮವಾದ ಎಸೆತಗಾರ ಜೀವನ್ ಅಡ್ರಿವಿಕೆಟ್. ಜಸ್ಟ್ ಮಿಸ್. 2 ವಿಕೆಟ್ ಅನ್ನು ಕಬಳಿಸಿದ್ರು ಶನತ್ರವರು. ಮತ್ತೆ ಎಸೆತಗಾರವನ್ನು ನಿಭಾಯಿಸ್ತಾರೆ. ಉತ್ತಮವಾದ ಎಸೆತ. ಮತ್ತೆ ತೀರ್ಪುಗಾರನಿಂದ ಅಡ್ಡ ನಿಶಾನೆ ಬರ್ತಾ ಇದೆ. ಮತ್ತೆ ಹೆಸರನ್ನು ಬಾರಿಸಿದ್ರು ಶೈಲೇಶ್. ಈಗಾಗಲೇ ಹೆಸರುಗಾರ ವಿಭಾಗದಲ್ಲಿ ಕಂಡುಕೊಳ್ತಾರೆ. ತೀರ್ಪುಗಾರರಿಂದ ವೈಟ್ ಬಾಲ್. ಉತ್ತಮವಾದ ಎಸೆತ. ಚೆಂಡು ಸೀದಾ ಬಾಬರ್ ಕಡೆಯಲ್ಲಿ ಒಂಟಿ ಓಟವಾಗಿ ಸುಲಭದಲ್ಲಿ ರೀತಿಯಲ್ಲಿ ಮತ್ತೆ ಶೈಲೇಶ್ ಬೌಲರ್. ಮತ್ತೆ ಹೊಡೆತಕ್ಕೆ ಪ್ರಯತ್ನ, ಆದರೆ ಸಿಂಗಲ್ ಡಿಕ್ಲೇರ್ ಮೂಲಕ ತಂಡದ ಒಟ್ಟು ಮೊತ್ತ ಹೆಚ್ಚಳ. ತಂಡದ ಒಟ್ಟು ಮೊತ್ತ 8. ಅಮೂಲ್ಯವಾದ 2 ಉದರಿಯನ್ನು ಬಿಟ್ಟುಕೊಟ್ಟು ಪಂದ್ಯ ಕೂಡ ವೀಕ್ಷಣೆ ಇದೆ. ಲಾಸ್ಟ್ ಬಾಲ್. ದ್ವಿತೀಯ ಓವರಿನ ಅಂತಿಮ 1 ಚೆಂಡುಗಳ ಮ್ಯಾಚ್ ಉಳಿದಿದೆ. ಉತ್ತಮವಾದ ಎಸೆತ. ಸ್ಟಂಪ್ ಔಟ್ ಆಗುವ ಮೂಲಕ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. ಉತ್ತಮವಾದ ಎಸೆತ. ಚುಕ್ಕಿ ಎಸೆತವನ್ನು ಮಾರ್ಪಡ್ತಾ ಇದೆ. 5ಕ್ಕೆ ಬೇಕು 8. 5 ಎಸೆತ 8 ಓಟದ ಅವಶ್ಯಕತೆ. ಭರ್ಜರಿಯಾದಂತ 1 ಸಿಕ್ಸ್ ಬೇಕೇ ಬೇಕು. ಪಂದ್ಯ ಆಟವಿದೆ. ಉತ್ತಮವಾದ ಎಸೆತ. ಸಿಂಗಲ್ ಡಿಕ್ಲೇರ್. 4 ಎಸೆತ 7 ಓಟ. 4 ಎಸೆತಗಳ ಮುಂದೆ 7 ಓಟದ ಅವಶ್ಯಕತೆ ಕಂಡು ಬರ್ತಾ ಇದೆ. ಪಂದ್ಯಕೂಟ ಬಹಳಷ್ಟು ರೀತಿಯಲ್ಲಿ ಸಾಗ್ತಾ ಇದೆ. ತೀರ್ಪುಗಾರರಿಂದ ನೋವು ಸೂಚನೆ ಬರ್ತಾ ಇದೆ. 4 ಎಸೆತ 6 ಓಟದ ಅವಶ್ಯಕತೆ. 4 ಎಸೆತಗಳ ಮುಂದೆ 6 ಓಟದ ಅವಶ್ಯಕತೆ. ಭರ್ಜರಿ 1 ಸಿಕ್ಸ್ ಬ್ಯಾಕ್. ಮತ್ತೆ ತೀರ್ಪುಗಾರರಿಂದ ಅಡ್ಡ ನಿಶಾನೆ. ಮತ್ತೆ ಸ್ಟ್ರೈಕ್ ಔಟ್ ಭಾಗದಲ್ಲಿ ಸಿಕ್ಸರ್ ದಾಟದ ಸಿಕ್ಸರ್ ವೀರ. ತೀರ್ಪುಗಾರರಿಂದ ಓಟದ ಅವಶ್ಯಕತೆ. ಪಂದ್ಯ ಕೂಡ ತೀರ್ಪನ್ನು ಬದಲಿಸಿದ್ರು ಎಸೆತಗಾರ ಶ್ರೀಗಳಿಗೆ. 3 ಎಸೆತ 2 ಓಟ. 3 ಎಸೆತಗಳ ಮುಂದೆ 2 ಓಟದ ಅವಶ್ಯಕತೆ. ಒಟ್ಟೂರಿಗೆ 8 ಓಟ ಬೇಕಿತ್ತು.
ಎರಡು ಎಸೆದ ಒಂದು ಓಟ. ಪಂದ್ಯ ಸಮಬಲ ಆಗಿದೆ. ಬೇಕಾಗಿದೆ 2 ಎಸೆತಗಳ ಮುಂದೆ ಒಂದು ಓಟದ ಅವಶ್ಯಕತೆ. ಅದ್ಭುತವಾಗಿ ಸಾಗಿ ಬರ್ತಾ ಇದೆ ಪಂದ್ಯಕೂಟ. ಮತ್ತೊಂದು ಮುಂದರಿಗೆ ನಷ್ಟವಾಗ್ತಾ ಇದೆ. ಒಟ್ಟಕ್ಕೆ ಬೇಕು ನಿತಿನ್ ರಾಜ್ ರನ್ಔಟ್ ಆಗುವ ಒಟ್ಟು ಎಸೆತಗಳ ಮುಂದೆ ಒಂದು ಓಟದ ಅವಶ್ಯಕತೆ. ಒಂದು ಎಸೆತ ಒಂದು ಓಟ. ರಂಜಿತ್ ರವರು ಆಗಮಿಸ್ತಾ ಇದ್ದಾರೆ. ಕಾನೂನಿನ ರಂಜಿತ್ ಕ್ಷಣಕ್ಕೆ ಒಂದು ಎಸೆತಗಳಿಗೆ ಒಂದು ಓಟದ ಅವಶ್ಯಕತೆ. ತೀರ್ಪುಗಾರರಿಂದ ಆಡಳಿತ